भक्तानुकम्पितं देवं जगत्कारणमच्युतम् आविर्भूतन्तसुष्टादौ परमप्रभतवदे नमस्तेऽस्तु लम्बोदराय कदन्ताय विघ्नविनाशिने सुरसुराय श्रीवरदमूर्तये प्रार्थनां समर्पयामि। विशेष ಇವತ್ತಿನ ಈ ಭಾದ್ರಪದ ಮಾಸ ಶುಕ್ಲ ಚತುರ್ಥಿ ದಿವಸದಂದು ವಿನಾಯಕ ಚತುರ್ಥಿಯ ವಿಶೇಷವಾದ ಪರ್ವದ ದಿವಸದಲ್ಲಿ ಆ ಸಿದ್ಧವಿನಾಯಕ ಶ್ರೀ ಮಹಾಗಣಪತಿ ಸಲುವಾಗಿ ಆ ಮಹಾಗಣಪತಿಗೆ ವಿಶೇಷವಾದಂತಹ ಒಂದು ರಂಗಪೂಜೆಯನ್ನು ಈ ಸಾಯಂಕಾಲದಲ್ಲಿ ಆ ಮಹಾಗಣಪತಿಗೆ ಮಾಡಿದ್ದೀರಿ. ಮಾಡಿದಂತಹ ಪೂಜೆಯಲ್ಲಿ ಏನಾದರೂ ಪಕ್ಷದಲ್ಲಿ ಆ ಮಹಾಗಣಪತಿ ಸಂಪೂರ್ಣವಾಗಿ ಕ್ಷಮಾಪಣೆ ಮಾಡಿಕೊಂಡು ಈ ಒಂದು ಮಾಡಿದಂತಹ ಪೂಜೆಯಿಂದಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ಆ ಸಿದ್ಧವಿನಾಯಕ ಶ್ರೀ ಮಹಾಗಣಪತಿ ದೇವರ ಸಂಪೂರ್ಣ ಬಿಂಬದಲ್ಲಿ ಶಕ್ತಿ ಅಭಿವೃದ್ಧಿ ಆಗಬೇಕು. ಹಾಗೆ ವಿಶೇಷವಾಗಿ ಈ ಪೂಜೆಯಿಂದಾಗಿ ಯಜಮಾನರ ಕುಟುಂಬಕ್ಕೂ ಅವರ ನೌಕರ ವರ್ಗದವರಿಗೂ ಹಾಗೂ ಬಂದಂತಹ ಸಮಸ್ತ ಭಕ್ತ ಬಾಂಧವರಿಗೂ ಕೂಡ ನೆರಳಿನ ರಕ್ಷಣೆಯನ್ನು ಕೊಟ್ಟು ಅವರೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಧನ ಧಾನ್ಯ ಸಂತತಿ ಸಂಪತ್ತನ್ನು ಕೂಡ ಅನುಗ್ರಹಿಸಿಕೊಟ್ಟು ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಬುದ್ಧಿ ಜ್ಞಾನ ಸಂಸ್ಕಾರವನ್ನು ಕೂಡ ಅನುಗ್ರಹಿಸಿಕೊಟ್ಟು ಬಂದಂತಹ ಎಲ್ಲ ಮಾತೆಯರು ಕೂಡ ದೀರ್ಘ ಸಂಮಂಗಲ್ಯಾಭಿವೃದ್ಧಿಯನ್ನು ಕೂಡ ಕಲಿಸಿಕೊಟ್ಟು ಅವರವರು ಕ್ಷೇತ್ರಗಳಲ್ಲಿ ಕೈಗೊಳ್ಳುವಂಥ ಸಮಸ್ತ ಉದ್ಯೋಗ ವ್ಯವಹಾರಗಳನ್ನು ಕೂಡ ಯಥೇಚ್ಛವಾದಂತಹ ಸ್ಥಾನ ಮಾನ ಯಶಸ್ಸನ್ನು ಗಳಿಸಿಕೊಟ್ಟು ತನ್ಮೂಲಕವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೀವನ ನಡೆಸುವಂತಹ ಭಾಗ್ಯವನ್ನು ಆ ಸಿದ್ಧವಿನಾಯಕ ಶ್ರೀ ಮಹಾಗಣದೇವರು ಅನುಗ್ರಹಿಸಬೇಕು. ಹಾಗೆ ವಿಶೇಷವಾಗಿ ಯಜಮಾನರು ಕೈಗೊಳ್ಳುವಂತಹ ಉದ್ಯೋಗ ವ್ಯವಹಾರದಲ್ಲಿ ಕೂಡ ಯಥೇಚ್ಛವಾದಂತಹ ಲಾಭವನ್ನು ಯಶಸ್ಸನ್ನು ಗಳಿಸುವುದಾಗಿ ಒಂದಕ್ಕೆ ಅವರ ಜೀವನ ನಡೆಯುವಂತಹ ಭಾಗ್ಯವನ್ನು ಆ ಸಿದ್ಧವಿನಾಯಕ ಶ್ರೀ ಮಹಾಗಣದೇವರು ಅನುಗ್ರಹಿಸಿಕೊಳ್ಳಬೇಕು. ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ವಾಸುಕಿ ನಾಗರಾಜರ ಹಾಗೂ ಸಿದ್ಧವಿನಾಯಕ ಶ್ರೀ ಮಹಾಗಣದ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ರೂಪಂ ದೇಹಿ ಜಯಂ ದೇಹಿ ಕಿಶೋರ್ ದೇಹಿ ದೇಹಿ ಶುಕ್ರಾಂ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾನ್ ದೇಹಿ ಸಿದ್ಧವಿನಾಯಕ ಶ್ರೀ ಮಹಾಗಣಪತಿಯ ಪಾದಾರವಿಂದಕ್ಕೆ ಗೋವಿಂದಾಯ ಗೋವಿಂದ. ಸಮರ್ಪಯಾಮಿ
दर्शकाय नमः नामसे निर्वापधात्मना वा पूर्वे स्वभावात्मके सकलं परस्मै नारायणान्यामि अद्य दिवसे मम आचार्यमुखेन कार्येत श्रीमहागणपतिकृत रङ्गपूजाधानेन सिद्धिविनायक श्रीमहागणपते प्रीतावरदाभूतं तस्य श्रीहरि कृष्णार्पणमस्तु। हाँ मेरा